ಎಸ್ ಹರಿ ಬೋಲ್. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 19ನೇ ಅಧ್ಯಾಯ ಶ್ಲೋಕ 24. ವಿನಷ್ಟಾಶು ಸ್ವಾಮಾಯಾಶು ಭೂಯಾಚ ಆವ್ರಜ್ಯ ಕೇಶವಂ ಋಷ ಉಪಗೂಹಮಾನಮುಂ ತದೃಶೇ ಅವಸ್ಥಿತಂ ಬಹಿ. ಅನುವಾದ ಮತ್ತು ಭಾವಾರ್ಥ ಬೈ ಇಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಆ ದಾನವನು ತನ್ನ ಮಾಂತ್ರಿಕ ಶಕ್ತಿ ಚದುರಿ ಹೋದುದನ್ನು ಕಂಡಾಗ ಮತ್ತೊಮ್ಮೆ ದೇವೋತ್ತಮ ಪುರುಷನಾದ ಕೇಶವನ ಎದುರಿಗೆ ಬಂದನು. ಕ್ರೋಧ ಪೂರ್ಣವಾಗಿ ಭಗವಂತನನ್ನು ಇಸುಕಿ ಹಾಕಲೆಂದು ತನ್ನ ತೋಳುಗಳಲ್ಲಿ ಅವನು ಆಲಿಂಗಿಸಲು ಪ್ರಯತ್ನಿಸಿದನು. ಆದರೆ ಭಗವಂತನು ಅವನ ಬಾವೃತ್ತದ ಹೊರಗೆ ನಿಂತಿರುವುದನ್ನು ಅವನು ಅತ್ಯಾಶ್ಚರ್ಯದಿಂದ ಕಂಡನು. ಎಸ್, ನೋಡಿ ಎಂತ ಮಾಡಿದೆ ಇದು. ಇಲ್ಲಿ ಭಗವಂತನ ಇಸುಕಿ ಹಾಕಲು ತನ್ನ ತೋಳುಗಳಲ್ಲಿ ಆಲಂಗಿಸಲು ಪ್ರಯತ್ನಿಸಿದ, ಆದ್ರೆ ಭಗವಂತ ಹೊರಗಿದ್ದಾನಂತೆ. ಇದು ಈಶೋಪನಿಷ ಶ್ಲೋಕ. ತತ್ ಏಜತಿ ತದ್ ನೈಜತಿ ತದ್ದೂರೆ ತದ್ವಂತಿಕೆ ತ್ವತಂತರಸ್ಯ ಸರ್ವಸ್ಯ ತದ್ದು ಸರ್ವಸ್ಯ ಯಸ್ಯ ಬಾಯತ. ಅಂದ್ರೆ ಭಗವಂತ ದೂರ ಕೂಡ ಇದ್ದಾನೆ, ಹತ್ತಿರ ಕೂಡ. ಇದಕ್ಕೆ ಒಂದು ಅಚಿಂತ್ಯ, ಇನ್ಕನ್ಸೀವೇಬಲ್, totally inconceivable, totally inconceivable. Yes, ಈಗ ಎಸ್ ಒಂದು ನಿಮಿಷ ಸ್ಟಾರ್ಟ್ ಮಾಡುವ ಈ ಕ್ಲಾಸ್. ಹರೇ ಕೃಷ್ಣ. ಭಾವಾರ್ಥಕ್ಕೆ ಮತ್ತೆ ಹೋಗ್ತೇನೆ. ಫಸ್ಟಿಗೆ ಈ ಅಚಿಂತ್ಯದ ಬಗ್ಗೆ ಸ್ವಲ್ಪ ನಾವು ಶೇರ್ ಮಾಡುವ. ಎಸ್, ನೋಡಿ, ಅಚಿಂತ್ಯ ಅಂದ್ರೆ ಇನ್ಕನ್ಸೀವೇಬಲ್. ಅಚಿಂತ್ಯ. ಹಾಗಾಗಿ ಭಗವಂತನ ಶಕ್ತಿ ಇಟ್ ಇಸ್ ಬಿಯಾಂಡ್ ಅವರ್ ಕನ್ಸೆಪ್ಷನ್. ನಮ್ಗೆ ಇದೆಲ್ಲ ಅರ್ಥ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಭಗವಂತನದ ಅಷ್ಟು ಶಕ್ತಿ ಉಂಟು. ಅದಕ್ಕೆ ಅವನನ್ನು ಹೇಳುವಂಥದ್ದು ಅಚಿಂತ್ಯ ಅಂತ, ಇನ್ಕನ್ಸೀವೇಬಲ್. ಅದಕ್ಕೆ ಹೇಳುವಂಥದ್ದು. ಪ್ರಭುಪಾದೊಮ್ಮೆ ಹೇಳುವಂಥದ್ದು, ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಟೈನಿ ಬ್ರೈನ್. ಈ ನಮ್ಮ ಮೆದುಳು ತುಂಬಾ ಸಣ್ಣದಂತೆ. ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎಷ್ಟು ಅರ್ಥ ಆಗ್ಬೋದು ಇಲ್ಲ. ಭಗವಂತ ಈ ಭೌತಿಕ ಲೋಕದಲ್ಲಿ ಕೂಡ ಇದ್ದಾನೆ, ಆಧ್ಯಾತ್ಮಿಕ ಲೋಕದಲ್ಲಿ ಕೂಡ ಇದ್ದಾನೆ. ಇದು ಹೇಗೆ? ಇದು ಹೇಗೆ? ಈಗ ಅಚಿಂತ್ಯ ಅಂದ್ರೆ ಈ ಭೌತಿಕ ಲೋಕದಿಂದ ಆಚೆ ಇರುವಂಥದ್ದು, ಬಿಯಾಂಡ್ ದಿಸ್ ಮೆಟೀರಿಯಲ್ ವರ್ಲ್ಡ್. ಇದನ್ನು ಫಿಲಾಸಫಿಯಿಂದ, ಲಾಜಿಕ್ ಇಂದ, ಸ್ಪೆಕ್ಯುಲೇಷನ್ ಇಂದ, ಹೂವಾಪುವ ಇದರಿಂದ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ಯಾನಾಟ್ ಟಚ್, ವಿಚ್ ಇಸ್ ಟೋಟಲಿ ಇನ್ಕನ್ಸೀವೇಬಲ್. ಈಗ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ, ಮತ್ತೆ ಇದನ್ನು ಹೇಗೆ ನಾವು ಅರ್ಥ ಮಾಡುವಂಥದ್ದು? ಎಸ್, ಯಾರು ಹೇಳ್ತೀವಿ? ಹೇಗೆ ಮತ್ತೆ ನಾವು ಇದನ್ನು ಅರ್ಥ ಮಾಡುವಂಥದ್ದು? ಇವತ್ತು ನಾನೊಂದು ಮೆಸೇಜ್ ಹಾಕಿದ್ದೇನೆ ಬೆಳಿಗ್ಗೆ. ಆ ಮೆಸೇಜ್ ಅಲ್ಲಿ ಉತ್ತರ ಉಂಟು. ಕೋಟೇಶನ್ ಅಲ್ಲ, ಇನ್ನೊಂದು ಮೆಸೇಜ್ ಹಾಕಿದ್ದೇನೆ. ಅದು ಚೈತನ್ಯ ಚರಿತಾಮೃತದ್ದು. ಹೇಗೆ ನಾವು ಅರ್ಥ ಮಾಡುವಂಥದ್ದು ಭಗವಂತನ? ಎಸ್, ಯಾರು ಹೇಳ್ತೇವೆ? ಓಕೆ, ಸಂಗೀತ ಮಯ್ಯ. ಎಸ್, ಹೇಗೆ? ಹರೇ ಕೃಷ್ಣ, ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಭಕ್ತರಾಗ್ಬೇಕು ಪ್ರಭುಜಿ. ಅಲ್ಲ, ಹೇಗೆ? ಭಕ್ತ್ಯ ಮಾಂ ಅಭಿಜಾನಾತಿ. ಇವತ್ತು ನಾನು ಒಂದು ಇದಾಕಿದ್ದೇನೆ, ಜೈ ಗೌರಾರಿ ಮತ್ತೆ ಸಚಿದಾನಂದದಲ್ಲಿ ಹಾಕಿದ್ದೇನೆ. ಅದರಲ್ಲಿ ಉತ್ತರ ಉಂಟಂತ ಹೇಳಿ. ಅನಾನುಕೂಲೇನ ಶೀಲೇನ ಕೃಷ್ಣ ಅನಾನುಕೂಲ. ಅಲ್ಲಿ ಒಂದು ಪ್ರಾಪರ್ ಇದುಂಟು ಸೆಂಟೆನ್ಸ್, ಅದನ್ನ ಹೇಳಿ. ಯಾರು ಹೇಳ್ತೀರಿ? ಅದೇ ಪ್ರಭುಜಿ, ಯಾವುದೇ ಏನೇ ಆಸಕ್ತಿ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಭಗವಂತನ ಸೇವೆಯನ್ನು ಮಾಡ್ಬೇಕು ಅಂತ. ಭಗವಂತನ ಸೇವೆ ಮಾಡ್ಬೇಕು. ಎಸ್, ನೋಡಿ, ಪ್ರಾಪರ್ ನಾನು ಸೆಂಟೆನ್ಸ್ ಹೇಳ್ತೇನೆ. ಅದ್ರಲ್ಲಿ ಇರುವಂತ ಪ್ರಾಪರ್ ಸೆಂಟೆನ್ಸ್ ಅದು. ಆ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್ ನೋಡಿ ಇಲ್ಲಿ. ಸೊ ಎಕ್ಸೆಪ್ಟ್ ಭಕ್ತಿ, ಎವ್ರಿಥಿಂಗ್ ಇಸ್ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್, ದಟ್ ಇಸ್ ಅನ್ಫೇವರಬಲ್.
Krishna doesn't want to satisfy anyone's sense. That is not Krishna's business. Krishna is the supreme. He wants everyone should serve him. This is important. Other sentence. Everyone should serve him. Okay, he is not going to serve anyone. That is Krishna's position. Therefore, anyone who serves Krishna and preaches this philosophy to serve Krishna, that is favorable. ಹಾಗೆ ಯಾರು ಭಗವಂತನ ಸೇವೆ ಮಾಡ್ತಾರೆ ಮತ್ತೆ ಇದನ್ನು ಪ್ರಚಾರ ಮಾಡ್ತಾರೆ, ಹಾಗೆ ನಮ್ಮ ಉದ್ದೇಶ ಅದೇ ಎಂದ ಫಿಲಾಸಫಿ ಹೇಳುದಲ್ಲ ಎಂತ ಹೇಳುವಂತದ್ದು. ಫಿಲಾಸಫಿ ಹೇಳ್ಬೇಕು, ಆದ್ರೆ ಮೈನ್ ಇದು ಪಾಯಿಂಟ್. ನಾನು ಕಲ್ತು ಡೈಲಿ 4 ಗಂಟೆ ಕಲ್ತು ನಾನು ಪಂಡಿತ ಆಗ್ಲಿಕ್ಕೆ ಬಂದದಲ್ಲ, ಕೃಷ್ಣ ಪ್ರಜ್ಞೆಗೆ ಜ್ಞಾನಿ ಆಗ್ಲಿಕ್ಕೆ ಬಂದದಲ್ಲ, ಜ್ಞಾನಿ ಆಗ್ಲಿಕ್ಕೆ ಬಂದದಲ್ಲ. ಅದು ನಾವು ಅರ್ಥ ಮಾಡ್ಬೇಕು. ಅವರ್ ಬಿಸ್ನೆಸ್, ನಾನು ಎಂದ ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ್ ಇದನ್ನೆಲ್ಲ ಮಾಡಿ ನಾನು ದೊಡ್ಡ ಪಂಡಿತ ಆಗ್ತೇನೆ. ಸರ್, ಅವರ್ ಬಿಸ್ನೆಸ್ ಇಸ್ ನಾಟ್ ಬಿಕಮ್ ಪಂಡಿತ. ವಿ ಹ್ಯಾವ್ ಟು ಸರ್ವ್. ನಾವು ಸೇವ್ ಮಾಡ್ಲಿಕ್ಕೆ ಕಲಿಬೇಕು. ಅಲ್ಟಿಮೇಟ್ ಕನ್ಕ್ಲೂಷನ್ ಇಸ್ ದಿಸ್. ಇದೇ ಕನ್ಕ್ಲೂಷನ್. ಹಾಗಾಗಿ ಇದರಿಂದೆಲ್ಲ ಅರ್ಥ ಆಗುದಲ್ಲ ಅಚಿಂತ್ಯ ಅಂದ್ರೆ ಅಂತ, ವಿಚ್ ಇಸ್ ಬಿಯಾಂಡ್ ಮೆಟೀರಿಯಲ್ ವರ್ಲ್ಡ್. ಅದು ಆರ್ಗ್ಯುಮೆಂಟ್ ಇಂದ, ತರ್ಕ, ಪ್ರತಿಷ್ಠಾ, ಸುತಯೋ ವಿಭಿನ್ನ, ಹಾಗೆ ಆರ್ಗ್ಯುಮೆಂಟ್ ಇಂದ, ಲಾಜಿಕ್ ಇಂದ, ಫಿಲಾಸಫಿಯಿಂದ, ಸ್ಪೆಕ್ಯುಲೇಷನ್ ಇಂದ ಅರ್ಥ ಆಗುವಂಥದ್ದಲ್ಲ. ಯು ಹ್ಯಾವ್ ಟು ಸರ್ವ್ ಕೃಷ್ಣ. ಈಗ ನೋಡಿ, ನಾನು ಈಗ ನನ್ನ ಕ್ಲಾಸ್ ಮಾಡೋದು ಹೇಗೆ ಅಂದ್ರೆ, ನಾನು ಈ ಭಾವಾರ್ಥ ಓದ್ತೇನೆ, ಯಾವುದು ಶ್ಲೋಕ ಮತ್ತೆ ಭಾವಾರ್ಥ ಓದ್ತೇನೆ. ಓದಿದ ಮೇಲೆ ಅದ್ರಲ್ಲಿ ನನಗೆ ಯಾವ್ದಾದ್ರು ಪಾಯಿಂಟ್, ನಾನು ಪಾಯಿಂಟ್ ತೆಗಿತೇನೆ. ಮತ್ತೆ ನಾನು ಪ್ರಭುಪಾದಿದು ಬೇರೆ ಪುಸ್ತಕ ಓದ್ತೇನೆ. ಅದು ಯಾವ್ದು ಪಾಯಿಂಟ್ ಉಂಟು ಅದಕ್ಕೆ ರಿಲೇಟೆಡ್ ಓದ್ತೇನೆ. ಮತ್ತೆ ಬಂದು ನನಗೆ ಎಷ್ಟು ರಿಯಲೈಸೇಷನ್ ಅದನ್ನು ನಾನು ಹೇಳುವಂತ ಕ್ಲಾಸ್. ಇದು ಕ್ಲಾಸ್ ನಾನು ಫುಲ್ ಕಲ್ತು 3 ಗಂಟೆ ಕಲ್ತು ಪ್ರಿಪೇರ್ ಮಾಡಿ, ದಟ್ ಈಸ್ ನಾಟ್ ಕ್ಲಾಸ್. ಕ್ಲಾಸ್ ಓಕೆ, ಸ್ಟಾರ್ಟಿಂಗ್ ಇನಿಷಿಯಲ್ ಅದು ಕ್ಲಾಸ್. ಅದು ಕ್ಲಾಸ್ ಅಂದ್ರೆ ಇಟ್ ಶುಡ್ ಕಮ್ ಫ್ರಮ್ ದಿ ಹಾರ್ಟ್. ಅದು ಟಚ್ ಆಗುವಂತ. ದ್ಯಾಟ್ ಮೇಕ್ಸ್ ಪೀಪಲ್ ಡಿವೋಟಿ. ನನ್ನಲ್ಲಿ ಇದ್ರೆ ಕೊಡ್ಬೋದು, ನನ್ನಲ್ಲಿ ಇಲ್ಲದ್ರೆ ನಾನು ಹೇಗೆ ಕೊಡ್ಲಿಕ್ಕೆ ಆಗ್ತದೆ? ಹೌ ಐ ಕ್ಯಾನ್ ಗಿವ್? ಸೊ ಓನ್ಲಿ ಬೈ ಡಿವೋಷನಲ್ ಸರ್ವಿಸ್. ಆದ್ರೆ ಹೆಚ್ಚಿನವರಿಗೆ ಎಂತ ಆಗ್ತದೆ ಅಂದ್ರೆ, ಈಗ ಸಂಬಡಿ ಗಿವ್ಸ್ ನೈಸ್ ಕ್ಲಾಸ್, ಮೇನ್ ಅದಲ್ಲ. ಹೇಗೆಂದ್ರೆ ನಮ್ಮ ಜ್ಞಾನಿ ಆಗುವ ಬಿಸ್ನೆಸ್ ಅಲ್ಲ ದಿಸ್. ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ನಾಟ್ ಮೆಂಟ್ ಫಾರ್ ಜ್ಞಾನಿ, ಇಟ್ ಈಸ್ ಮೆಂಟ್ ಫಾರ್ ಸರ್ವಿಂಗ್ ಕೃಷ್ಣ. ಅದಕ್ಕೆ ನಾನು ಇವತ್ತು ಇದನ್ನು ಕಳಿಸಿದ್ದು, ನಾನು ಓದಿದೆ, ಅದು ನಂಗೆ ಲೈಕ್ ಆಯ್ತು. ಹಾಗಾಗಿ ಅಲ್ಲಿ ಒಂದು ಅಂದ್ರೆ ಮೇನ್ ಆಗಿ ಸರ್ಟೇನ್ ಥಿಂಗ್ಸ್ ಅಂತ ಹೇಳುವಂತದ್ದು. ಅವನ್ ಸೆಂಟೆನ್ಸ್, ಯು ಹ್ಯಾವ್ ಟು ಸರ್ವ್ ಕೃಷ್ಣ ಅಂಡ್ ಯು ಹ್ಯಾವ್ ಟು ಟೀಚ್ ಹೌ ಟು ಸರ್ವ್. ದಟ್ ಈಸ್ ಕೃಷ್ಣ ಕಾನ್ಶಿಯಸ್ನೆಸ್. ಹಾಗೆ ಅಲ್ಲಿ ಪ್ರಭುಪಾದನ್ನು ಕೊಟ್ಟಿದ್ದಾರೆ. ಹಾಗೆ ಅದನ್ನು ಕಳಿಸಿ. ಆದ್ರೆ ಕೆಲವೊಮ್ಮೆ ಕಳಿಸ್ತೇನೆ, ಜನರಿಗೆ ಅದು ಅರ್ಥ ಆಗುದಿಲ್ಲ. ತುಂಬಾ ಡೀಪ್ ಮೀನಿಂಗ್ ಉಂಟು ಅದರಲ್ಲಿ. ಈ ಕೊಟೇಶನ್ ಕೂಡ ಪ್ರಭುಪಾದಿದ್ದು, ಅದರಲ್ಲಿ ತುಂಬಾ ಡೀಪ್ ಮೀನಿಂಗ್ ಉಂಟು. ಇದಕ್ಕೆ ಓದಾರೆ ಅಷ್ಟೇ ಇಲ್ಲ, ತುಂಬಾ ಡೀಪ್ ಉಂಟು. ಹಾಗೆ ಇದು ಅಚಿಂತ್ಯ ಅಂದ್ರೆ ಬಿಯಾಂಡ್ ದಿಸ್ ಮೆಟೀರಿಯಲ್ ವರ್ಲ್ಡ್. ಅದು ಈ ಆರ್ಗ್ಯುಮೆಂಟ್ ಇಂದ, ಲಾಜಿಕ್ ಇಂದ, ಫಿಲಾಸಫಿಯಿಂದ, ಸ್ಪೆಕ್ಯುಲೇಷನ್ ಇಂದ ಅರ್ಥ ಆಗುವಂಥದ್ದಲ್ಲ. ವಿ ಹ್ಯಾವ್ ಟು ಸರ್ವ್ ಕೃಷ್ಣ. ಹಾಗಾಗಿ ಬುದ್ಧಿವಂತರು, ಇಂಟೆಲಿಜೆಂಟ್ ಪರ್ಸನ್ ಎಂತ ಮಾಡ್ತಾನೆ? ಅವ ಯೂಸ್ಲೆಸ್ ಆರ್ಗ್ಯುಮೆಂಟ್ ಮಾಡುವುದಿಲ್ಲ, ಅವ ಸ್ಪೆಕ್ಯುಲೇಷನ್ ಮಾಡುವುದಿಲ್ಲ. ಅವ ಶ್ರೀಮದ್ ಭಾಗವತಂ ಓದ್ತಾನೆ, ವೇದಾಸ್ ಓದ್ತಾನೆ, ಭಗವದ್ಗೀತೆ ಓದ್ತಾನೆ, ಆಕ್ಸೆಪ್ಟ್ ಮಾಡ್ತಾನೆ. ಬುದ್ಧಿವಂತ. ಹಾಗೆ ನಾವು ಬುದ್ಧಿವಂತರಾಗಬೇಕು. ಅದು ಯಾಕೆ ಇದು ಯಾಕೆ? ಎಷ್ಟೋ ವಿಷಯ ನಮ್ಗೆ ಅರ್ಥ ಆಗಲಿಲ್ಲ. ಒಬ್ಬರು ಹೇಳ್ತಾರೆ, ನಮ್ಮ ಸಣ್ಣ ಮೆದುಳು ನಮ್ಗೆ ಎಷ್ಟು ಅರ್ಥ ಆಗ್ಬೋದು. ಹಾಗೆ ನಾವು ಧ್ಯಾನ ಮಾಡ್ಬೇಕಂತ, ಮೆಡಿಟೇಟ್ ಮಾಡ್ಬೇಕು. ಎಂತ ಮೆಡಿಟೇಟ್? ಯಾರ ಮೇಲೆ? ಸುಪ್ರೀಂ ಪರ್ಸನ್ ಕೃಷ್ಣನ ಮೇಲೆ. ಹೇಗೆ? ಕೃಷ್ಣನಿಗೆ ಎಲ್ಲ ಗೊತ್ತುಂಟು. ಕೃಷ್ಣ ಪುರಾತನ, ಓಲ್ಡೆಸ್ಟ್. ಕೃಷ್ಣ ಕಂಟ್ರೋಲರ್. ಕೃಷ್ಣ ಸಣ್ಣದಕ್ಕಿಂತ ಸಣ್ಣ,
ಅನೋರಣೀಯ, ಮಹತ್ವಮಯ್ಯ, ಗ್ರೇಟರ್ ದನ್ ದ ಗ್ರೇಟೆಸ್ಟ್. ಕೃಷ್ಣ ಮೇಂಟೈನರ್, ನಾನು ಮೇಂಟೈನರ್ ಅಲ್ಲ. ಗಂಡ ಹೇಳುವಂಥದ್ದು ನಾನು ಮೇಂಟೈನರ್, ಹೆಂಡತಿ ಹೇಳುವಂಥದ್ದು ನಾನು ಕಂಟ್ರೋಲರ್ ಅಲ್ಲ. ಮೇಂಟೈನರ್ ಕೂಡ ಕೃಷ್ಣ, ಕಂಟ್ರೋಲರ್ ಕೂಡ ಕೃಷ್ಣ. ಮತ್ತೆ ಅವ ಅಚಿಂತ್ಯ. ಮತ್ತೆ ಕೃಷ್ಣ ಯಾವಾಗ್ಲೂ ಪುರುಷ, ಇಸ್ ಅ ಪರ್ಸನ್. ಕೃಷ್ಣನಿಗೆ ರೂಪ ಇಲ್ಲ, ಇದೆಲ್ಲ ತಪ್ಪು. ಹಾಗೆ ಈ ರೀತಿ ನಾವು ಮೆಡಿಟೇಟ್ ಮಾಡ್ಬೇಕಂತ. ಹಾಗಾಗಿ ಇದರಲ್ಲಿ ಮೇನ್ ಬರುವಂತದ್ದು ಪಾಯಿಂಟ್ ಎಂತ ಅಂದ್ರೆ, ಪ್ರಭುಪಾದ ಹೇಳುವಂತದ್ದು ಕೃಷ್ಣ ಇಸ್ ಎ ಪರ್ಸನ್. ಕೃಷ್ಣ ನಮಗೆ ವ್ಯಕ್ತಿ. ಕೊಟೇಶನ್, ಓಕೆ, ಎಂತ ಕೊಟೇಶನ್? ಎಸ್. ಹಾಗೆ ನೀವು ಗ್ರೂಪ್ ಅಲ್ಲಿ ಇಲ್ಲೇ ಅಣ್ಣ, ಗ್ರೂಪ್ ಅಲ್ಲಿ ಇದ್ರೆ ಬರ್ತದೆ. ಎಸ್, ಓಕೆ. ಹಾಗೆ ಭಗವಂತ ಪುರುಷ, ಇಸ್ ಎ ಪರ್ಸನ್. ಭಗವಂತ ನಿರಾಕಾರ ಅಲ್ಲ. ನೀವು ನಿರಾಕಾರ ವಸ್ತುಗೆ ಮೆಡಿಟೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗೆ ಮಾಡ್ಲಿಕ್ಕೆ ಆಗ್ತದೆ? ಅದು ತುಂಬಾ ಕಷ್ಟ. ಆದರೆ ಭಗವಂತ ಆಧ್ಯಾತ್ಮಿಕ ಪುರುಷ, ನಮಗೆ ಭೌತಿಕ ಅಲ್ಲ. ಕೃಷ್ಣ, ರಾಮ ಇದೆಲ್ಲ ಆಧ್ಯಾತ್ಮಿಕ, ಸ್ಪಿರಿಚುವಲ್, ಟ್ರಾನ್ಸೆಂಡಲ್ ಬಾಡಿ ಕೃಷ್ಣನ. ಮತ್ತೆ ಭಗವಂತನಿಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಗೊತ್ತುಂಟು. ಎಲ್ಲ ಹಿ ನೋಸ್ ಎವ್ರಿಥಿಂಗ್. ಮತ್ತೆ ಭಗವಂತ ತುಂಬಾ ಪುರಾತನ, ಓಲ್ಡೆಸ್ಟ್. ಭಗವಂತ ಒರಿಜಿನ್, ಎಲ್ಲವೂ ಅವನಿಂದ ಹುಟ್ಟುವಂತದ್ದು, ಅವ ಯಾರಿಂದ ಕೂಡ ಹುಟ್ಟುವಂತದ್ದಲ್ಲ. ಮತ್ತೆ ಎಲ್ಲ ಬ್ರಹ್ಮಾಂಡದ ಕಂಟ್ರೋಲರ್ ಅವ. ಮತ್ತೆ ಮೇಂಟೈನರ್ ಕೂಡ. ಮತ್ತೆ ಅವ ಸಣ್ಣದಕ್ಕಿಂತ ಸಣ್ಣ. ಈಗ ನಮ್ಮ ಸೈಜ್ ಎಂತ ಅಂದ್ರೆ ಲಿವಿಂಗ್ ಎಂಟಿಟಿ, ಇದು ಆತ್ಮ ಸೈಜ್ 1/10,000 ಟಿಪ್ ಆಫ್ ದಿ ಹೇರ್, ಇದು ಆತ್ಮ ಸೈಜ್. ಆದ್ರೆ ಭಗವಂತ ಅಚಿಂತ್ಯ, ಇನ್ಕನ್ಸೀವೇಬಲ್. ಅವ ಅಲ್ಲಿ ಕೂಡ ಎಂಟ್ರಿ ಆಗ್ತಾನೆ ಒಳಗೆ. ಆತ್ಮ ಸೈಜ್ ತುಂಬಾ ಸಣ್ಣ ಅಂದ್ರೆ ಅವ್ ನೋಡಿ ಎಷ್ಟು ಅಚಿಂತ್ಯ. ಅದಕ್ಕೆ ಒಂದು ಅಚಿಂತ್ಯ, ಇದು ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗ್ತದ. ಟಿಪ್ ಆಫ್ ದಿ ಹೇರ್ ಅದರದ್ದು 1/10,000 ಇದು ಆತ್ಮ ಸೈಜ್ ಅಂತೆ. ಇದನ್ನು ಇದನ್ನ ನಮ್ಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ಪ್ರಭುಪಾದ ಹೇಳುವಂತದ್ದು, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಯು ಕಾಂಟ್ ಕ್ಯಾಲ್ಕುಲೇಟ್ ಸಿಂಪ್ಲಿ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್, ಯು ಹ್ಯಾವ್ ಟು ಅಗ್ರಿ. ಎಷ್ಟೋ ವಿಷಯ ಆಗುದಿಲ್ಲ. ಶಾಸ್ತ್ರ ಅಂದ್ರೆ ಪ್ರಭುಪಾದ ಹೇಳುವಂತದ್ದು ಎಲ್ಲ ಭಗವಂತ ರಿಸರ್ಚ್ ಮಾಡಿದ್ದಾನೆ. ನೋ ನೀಡ್ ಆಫ್ ರಿಸರ್ಚಿಂಗ್. ಹಾಗೆ ಅವ ಅಣುವಾಗಿ ಆಸ್ ಎ ಆಟಮ್ ಎಂಟ್ರಿ ಆಗ್ತಾನೆ. ಎಲ್ಲಿ? ಸ್ಮಾಲೆಸ್ಟ್, ಎಂತ ಹೇಳುವಂಥದ್ದು, ಈ ನಮ್ಮ ಹೃದಯಕ್ಕೆ ಎಂಟ್ರಿ ಆಗ್ತಾನೆ. ಮತ್ತೆ ಕಂಟ್ರೋಲ್ ಮಾಡ್ತಾನೆ ಆಸ್ ಎ ಪರಮಾತ್ಮ, ಸೂಪರ್ ಸೋಲ್. ಭಗವಂತ ತುಂಬಾ ಸಣ್ಣ, ಆದ್ರೆ ಎಲ್ಲ ಕಡೆ ಇದ್ದಾನೆ. ಮತ್ತೆ ಮೇಂಟೈನ್ ಮಾಡ್ತಾ ಇದ್ದಾನೆ. ಹೀಗೇಗಂದ್ರೆ ಈ ಎಲ್ಲ ಗ್ರಹಗಳು ಫ್ಲೋಟ್ ಆಗ್ತಾ ಉಂಟು, ಫ್ಲೋಟಿಂಗ್ ದೇಹರ್. ಕೆಲವೊಮ್ಮೆ ನಮಗೆ ಆಶ್ಚರ್ಯಚಕಿತ ಆಗ್ಬಹುದು, ಹೇಗೆ ಅದು ಹಾಗೆ. ಯಾಕೆಂದ್ರೆ ಭಗವಂತನ ಇನ್ಕನ್ಸೀವಬಲ್ ಎನರ್ಜಿಯಿಂದ ಆ ರೀತಿ ಮಾಡ್ಬೋದು ಅವನಿಗೆ. ಹಿ ಕ್ಯಾನ್ ಡೂ ದ್ಯಾಟ್. ಆದ್ರೆ ನಮ್ಮ ಇದು ಅಂತಂದ್ರೆ ಸ್ಪಿನ್ ಆಗ್ತದೆ. ಹೇಗೆ ಅಪ್ಪ ಇದು, ಹೇಗೆ 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 ಕೆಲವೆಲ್ಲ ಅರ್ಥವೇ ಆಗುವುದಿಲ್ಲ. ಹೇಗೆ ಫ್ಲೋಟ್ ಆಗುವಂಥದ್ದು, ಹೇಗೆ ಈ ಗ್ರಹಗಳು ಫ್ಲೋಟ್ ಆಗ್ತಾ ಉಂಟಂತೆ. ದಟ್ ಈಸ್ ಭಗವಂತಸ್ ಇನ್ಕನ್ಸೀವಬಲ್ ಎನರ್ಜಿ.
ಎಸ್, ಹಾಗಾಗಿ ನಾವು ಇದನ್ನ ಮಾಡಬೇಕು. ಎಸ್, ಈ ಗೀತಾ, ಭಾಗವತ್, ವೇದಸ್ ಇದನ್ನ ನಾವು ತಿಳಿಬೇಕು. ಇಲ್ಲದ್ರೆ ನಮ್ಮ ಸೋಕಾಲ್ ಇದನ್ನ ಅರ್ಥ ಆಗ್ಲಿಕ್ಕೆ ಇಲ್ಲ. ಈಗ ಹೇಗಂದ್ರೆ ಇದಕ್ಕೊಂದು ಸಣ್ಣ ಒಂದು ಪ್ರಭುಪಾದ ಎಕ್ಸಾಂಪಲ್ ಹೇಳ್ತಾನೆ. ಪ್ರಭುಪಾದ ಹೇಳುವಂಥದ್ದು, ಹೇಗೆಂದ್ರೆ ಈ ಸೊಸೆಗೆ ಕಳಿಸುವಂಥದ್ದು ಯಾರು? ಅತ್ತೆ. ಎಸ್, ಮದರ್ ಇನ್ ಲಾ, ಅತ್ತೆ. ಅತ್ತೆ ಸೊಸೆಗೆ ಕಲಿಸುವಂಥದ್ದು. ಹೇಗೆ? ಸೊಸೆಗೆ ಹೇಳುವುದಿಲ್ಲ ಅವಳು, ಅವಳು ಮಗಳಿಗೆ ಹೇಳುವಂಥದ್ದು. ಆಕ್ಚುಲಿ ಅದು ಸೊಸೆಗೆ ಹೇಳಲಿಕ್ಕೆ. ಯಾಕೆಂದ್ರೆ ಸೊಸೆ ಮತ್ತೆ ಈ ಎಂತ ಹೇಳುವಂಥದ್ದು, ಎಸ್ ಎಕ್ಸಾಕ್ಟ್ ಎಂತ ಎಂತ ಹೇಳುವಂಥದ್ದು, ಸಾಸ್ ಅವ್ರ ಬಹು, ಇದರಲ್ಲಿ ಕನ್ನಡದಲ್ಲಿ ಅಂತ ಹೇಳುವಂಥದ್ದು ಅತ್ತೆ ಮತ್ತೆ ಸೊಸೆಯ ಹೇಗೆ? ಹೌದು, ಅತ್ತೆ ಮತ್ತು ಸೊಸೆ. ಹಸ್ಬೆಂಡ್ ಇದು ಗಂಡನಿಗೆ ಅಂತ ಹೇಳುವಂಥದ್ದು, ಹಸ್ಬೆಂಡ್ ಇದು ಸಾರಿ ಹಸ್ಬೆಂಡ್ ಇದು ತಾಯಿಗೆ, ಹಸ್ಬೆಂಡ್ ಇದು ತಾಯಿಗೆ ಅಂತ ಹೇಳುವಂಥದ್ದು ಅತ್ತೆ. ಅತ್ತೆ ಅತ್ತೆ. ಓಕೆ, ಎಸ್ ಕರೆಕ್ಟ್. ಕನ್ಫ್ಯೂಷನ್ ಅದು, ಅತ್ತೆ ಮತ್ತೆ ಸೊಸೆ. ಓಕೆ, ಹಾಗೆ ಅತ್ತೆ ಎಂತ ಮಾಡುದಂದ್ರೆ ಅವಳು ಸೊಸೆಗೆ ಹೇಳಬೇಕು. ಹಾಗಾಗಿ ಅದನ್ನು ಪ್ರಭುಪಾದ ಹೇಳುವಂಥದ್ದು ಮಗಳಿಗೆ ಹೇಳುವುದಂತೆ. ಮಗಳಿಗೆ ಹೇಳುವ ಮೂಲಕ ಸೊಸೆಗೆ ಗೊತ್ತಾಗ್ಲಿ ಅಂತ. ಅದೇ ರೀತಿ ಭಗವಂತ ಕೂಡ ಇಡೀ ವಿಶ್ವಕ್ಕೆ ತಿಳಿಸುವಂತ ಹೇಗೆ? ಭಕ್ತನಿಗೆ ಹೇಳುವುದರ ಮೂಲಕ, ಬೈ ಟೀಚಿಂಗ್ ಎ ಡಿವೋಟಿ. ಭಕ್ತನಿಗೆ ಯಾವುದು ಕಲಿಬೇಕಂತಿಲ್ಲ ಅಂತೆ ಭಗವಂತನಿಂದ, ಒಳಗಿಂದ ತಿಳಿಸ್ತಾನೆ, ವಿದಿನ್. ಎಸ್, ಇದಕ್ಕೆ ಯಾವ ಶ್ಲೋಕ? ಎಸ್, ಯಾರು ಹೇಳ್ತೀರಿ? ವಿದಿನ್, ಒಳಗಿಂದ ತಿಳಿಸ್ತಾನೆ ಭಗವಂತ. ಹರೇ ಕೃಷ್ಣ, ಹ್ಯಾಂಡ್ ರೈಸ್ ಮಾಡ್ಬೋದು. ಎಸ್, ಸಂಗೀತಮಯ, ಹರೇ ಕೃಷ್ಣ ಹೇಳಿ. ಪ್ರಭುಜಿ, ಹೃದ್ದೇಶ ಅರ್ಚನಾ ಅಂತ ಇದೆಯಲ್ಲ, ಈಶ್ವರ ಸರ್ವಭೂತಾನ ಹೃದ್ದೇಶ. ಯಾವ್ದು? ಭಗವದ್ಗೀತೆಯ ಶ್ಲೋಕ. ಹೃದ್ದೇಶ ಅರ್ಜುನ ಅಂತ ಬರುತ್ತಲ್ಲ ಪ್ರಭುಜಿ, ಈಶ್ವರ ಅಂತ ಹೇಳಿ, ಅದಾ ಪ್ರಭುಜಿ? ಅದಲ್ಲ. ಓಕೆ, ಎಸ್, ಮಮತಾ ಹೇಳಿ. ಸರ್ವಸ್ಯ ಚಾಹ ಹೃದಯ ಸನ್ನಿವಿಷ್ಟ. ಅದಲ್ಲ. ಎಸ್, ಮಲ್ಲಿಕಾ ಮಾತಾಜಿ, ಹರೇ ಕೃಷ್ಣ ಹೇಳಿ. ತೇಷಾಂ ಸತತ ಯುಕ್ತಾನಾಂ ಭಜತ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ. ಧನ್ಯವಾದ. ಎಸ್, ಇದು ಚತುಶ್ಲೋಕಿ ಭಾಗವತಮಲ್ಲಿ 10th ಶ್ಲೋಕ ಅಲ್ಲ, 8, 9, 10. ಎಸ್, 10th. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ಯೇನ ಮಾಂ ಉಪಯಾಂತಿ ತೇ. ಹಾಗೆ ಭಗವಂತ ಕೊಡ್ತಾನೆ ಭಕ್ತನಿಗೆ. ಅವ ಭಕ್ತಿ ಸೇವೆ ಮಾಡಿದ್ರೆ ಎಲ್ಲ ಗೊತ್ತಾಗ್ತದೆ, ರಿವೀಲ್ ಆಗ್ತದೆ. ಹಾಗಾಗಿ ದೊಡ್ಡ ಪಂಡಿತ ಆಗ್ಬೇಕಂತ ಇಲ್ಲ. ನಾನು ಎಲ್ಲ ಕಲ್ತಿದ್ದೇನೆ. ಫಸ್ಟ್ ಕನ್ಕ್ಲೂಷನ್ ಆಫ್ ಕಲಿಯುವಂಥದ್ದು, ಯು ಹ್ಯಾವ್ ಟು ಎಂಗೇಜ್ ಇನ್ ಸೇವಾ. ದಟ್ ಈಸ್ ದ ಕನ್ಕ್ಲೂಷನ್. ಹೇಗೆಂದ್ರೆ ಹೆಚ್ಚಿನವ್ರು ಭಕ್ತಿಶಾಸ್ತ್ರಿ ಇದ್ದೇವೆ. ಭಕ್ತಿಶಾಸ್ತ್ರಿಯ ಕನ್ಕ್ಲೂಷನ್ ಅಂತ, ಯು ಹ್ಯಾವ್ ಟು ಸರೆಂಡರ್ ಟು ಕೃಷ್ಣ ಅಂಡ್ ಯು ಸ್ಟಾರ್ಟ್ ಸರ್ವಿಂಗ್ ಕೃಷ್ಣ. ದಿಸ್ ಇಸ್ ದ ಕನ್ಕ್ಲೂಷನ್, ನಾಟ್ ಟೇಕಿಂಗ್ ಡಿಗ್ರಿ. ಈಗ ಭೌತಿಕದಲ್ಲಿ ನಾನು PhD, ನಾನು MD, ಅಲ್ಲಿ ಡಿಗ್ರಿ ಪಡೆಯುವಂಥದ್ದು. ಇಲ್ಲಿ ಹಾಗೆ ಅಲ್ಲ. ಕನ್ಕ್ಲೂಷನ್ ಎಂತಂದ್ರೆ ನಾವು ಭಗವಂತನ ಸೇವೆಗೆ ಇಳಿಬೇಕು. ದಟ್ ಈಸ್ ದ ಕನ್ಕ್ಲೂಷನ್. ಈಗ ಅದೇ ಮಾಡದಿದ್ರೆ ನಾವು ಆ ಸರ್ಟಿಫಿಕೇಟ್ ಇಟ್ಕೊಂಡು ಎಂತ ಮಾಡುವಂಥದ್ದು? ಹಾಗಾಗಿ ನಾವು ಇದನ್ನ ಅರ್ಥ ಮಾಡ್ಬೇಕು. ಹಾಗೆ ಭಗವಂತ ಭಕ್ತನಿಗೆ ಒಳಗಿಂದ ತಿಳಿಸ್ತಾನೆ. ಹಾಗಾಗಿ ಡಿವೋಟಿದು
ಎಂತಂದ್ರೆ ಮೇನ್ ಕರ್ತವ್ಯ ಅಂತಂದ್ರೆ ಎಂತ ಕಷ್ಟ ಬಂದು ಕೂಡ ಅವ ಸಹಿಸ್ಬೇಕಂತೆ. ಅದನ್ನು ಆಸ್ ಎ ಬೆನಿಡಿಕ್ಷನ್ ಅಂತವ ನೋಡ್ಬೇಕಂತೆ. ಬೆನಿಡಿಕ್ಷನ್ ಇದು ಪಾಂಡವರು ಮಾಡಿದ್ದಾರೆ. ಅವರಿಗೆ ಅದು ಕಷ್ಟವೇ ಅಲ್ಲ. ಅಂದ್ರೆ ಅವರು ಅದನ್ನು ಕಷ್ಟ ಅಂತ ಆಕ್ಸೆಪ್ಟ್ ಮಾಡಲಿಲ್ಲ. ಇಟ್ಸ್ ಎ ಬೆನಿಡಿಕ್ಷನ್ ಆಫ್ ಕೃಷ್ಣ. ಹಾಗೆ ಅವ್ರಿಗೆ ಪ್ರಾಬ್ಲಮ್ ಆಗ್ಲಿಲ್ಲ. ಡಿವೋಟಿನ ಕೆಲಸ ಇದು, ಮೂಲದ ಕೆಲಸ. ಎಸ್, ಹಾಗಾಗಿ ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಅಚಿಂತ್ಯ. ಓಕೆ. ಹಾಗೆ ಆ ದಾನವನ್ನು ತನ್ನ ಮಾಂತ್ರಿಕ ಶಕ್ತಿ ಚತುರ್ಯೋಧನ ಕಂಡಾಗ ಮತ್ತೊಮ್ಮೆ ದೇವೋತ್ತಮ ಪುರುಷನಾದ ಕೇಶವನ ಎದುರಿಗೆ ಬಂದನು. ಈಗ ದಾನವ ಹಿರಣ್ಯಾಕ್ಷ ಕೇಶವನ ಎದುರು ಬರ್ತಾನೆ. ಕ್ರೋಧಪೂರ್ಣವಾಗಿ ಭಗವಂತನನ್ನು ಇಸುಕಿ ಹಾಕಲು ತನ್ನ ತೋಳಿನಲ್ಲಿ ಅವನು ಆಲಿಂಗಿಸಲು ಪ್ರಯತ್ನಿಸ್ತಾನೆ. ನೋಡಿ, ಈ ರೀತಿ ಮಾಡ್ಲಿಕ್ಕೆ ಹೋಗ ತೋಳುಗಳಲ್ಲಿ. ಅದು ಎಂತಾಯ್ತು? ಆದ್ರೆ ಭಗವಂತನು ಅವನ ಬಾಹುತದ ಹೊರಗೆ ನಿಂತಿರ್ತಾನೆ. ಅವನು ಆ ಅತ್ಯಾಶ್ಚರ್ಯನ ಕಂಡವನು. ಭಗವಂತ ಹೊರಗೆ ಇದ್ದಾರೆ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅವ ಹೀಗೆ ಪ್ರಯತ್ನಿಸಿದಾದ್ರೆ ಆಗ್ತದ? ಇಲ್ಲ. ನೀವು ಪಿಕ್ಚರ್ ಅಲ್ಲಿ ನೋಡಿರ್ಬೋದು ಕೆಲವೊಮ್ಮೆ. ಯಾವ ಪಿಕ್ಚರ್ ಅಲ್ಲಿ? ಕೆಲವೊಮ್ಮೆ ಈ ರಜನಿಕಾಂತ್ ಜಾಸ್ತಿ ಮೂವಿಯಲ್ಲಿ ಇರ್ತದೆ. 10 ರಜನಿಕಾಂತ್ ಒಂದಿಡ್ಲಿಕ್ಕೆ ಹೋಗುವಾಗ ಇನ್ನೊಂದು ರಜನಿಕಾಂತ್ ಬರ್ತಾನೆ. ಅದೆಲ್ಲ ನೋಡಿ ಇಲ್ಲಿಂದಲೇ ತೆಗೆಯುವಂಥದ್ದು. ಅದು ನಿಜವಾದಲ್ಲ. ನಿಜವಾದ ರಜನಿಕಾಂತ್ಗೆ ಹಾಗೆ ಆಗ್ಲಿಕ್ಕೆ ಆಗುದಿಲ್ಲ, 10 ಆಗ್ಲಿಕ್ಕೆ ಆಗುದಿಲ್ಲ. ಭಗವಂತನಿಗೆ ಆಗ್ತದೆ. ಎಸ್, ಈಗ ನಾವು ಭಾವಾರ್ಥ ನೋಡುವ. ಈ ಶ್ಲೋಕದಲ್ಲಿ ಭಗವಂತನನ್ನು ಕೇಶವನೆಂದು ಸಂಬೋಧಿಸಲಾಗಿದೆ. ಏಕೆಂದ್ರೆ ಅವನು ಸೃಷ್ಟಿಯ ಆರಂಭದಲ್ಲಿ ಕೇಶಿ ಎಂಬ ದಾನವನ್ನು ಹೊಂದಿದ್ದ. ಕೇಶವ, ಕೇಶಿ ರಾಕ್ಷಸ ಕೊಂದ ಕಾರಣ ಅವನು ಕೇಶವ. ಕೇಶವ ಎಂಬುದು ಕೃಷ್ಣನ ಹೆಸರು ಆಗಿದೆ. ಕೃಷ್ಣನು ಎಲ್ಲ ಅವತಾರಗಳಲ್ಲೂ ಮೂಲ ಪುರುಷ. ಅಂದ್ರೆ ಕೃಷ್ಣ ತು ಭಗವಾನ್ ಸ್ವಯಂ, ಏತೆ ಚಾಂಸ ಕಲಾವಂದ್ರೆ ಕೃಷ್ಣ ತು ಭಗವಾನ್ ಸ್ವಯಂ. ಹಾಗೆ ಅವ ಒರಿಜಿನಲ್, ಅವನಿಂದ ಎಲ್ಲ ಅವತಾರಗಳು ಬರುವಂಥದ್ದು. ಸಕಲ ಕಾರಣಗಳು ಕಾರಣವಾದ ದೇವತಾ ಪುರುಷನಾದ ಗೋವಿಂದನು ಏಕಗಳಲ್ಲಿ ತನ್ನ ವಿವಿಧ ಅವತಾರಗಳ ತನ್ನ ವಿಸ್ತರಣೆಗಳಲ್ಲಿ ಕಾಣಿಸಿಕೊಳ್ಳುವನು ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ, ದೃಢೀಕರಿಸಿದೆ. ಓಕೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಬ್ರಹ್ಮ ಸಂಹಿತೆಯಲ್ಲಿ ಉಂಟು. ದೇವೋತ್ತಮ ಪರಮಪುರುಷನನ್ನು ಅಳೆಯುವ ದಾನವನ ಪ್ರಯತ್ನ ಔಚಿತ್ಯಪೂರ್ಣವಾಗಿದೆ. ನೋಡಿ, ಮೆಜರ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾನೆ ದೇವರು. ಎಂತ ಆಗ್ತದೆ? ಇದು ಟೋಟಲ್ ಇನ್ಕನ್ಸೀವಬಲ್, ಅಚಿಂತ್ಯವ. ಹೇಗೆ ಮೆಜರ್ ಮಾಡುವಂಥದ್ದು? ಅಂಥದ್ದು ಟೇಪೇ ಇಲ್ಲ ಭಗವಂತನ ಮೆಜರ್ ಮಾಡುವಂಥದ್ದು. ಎಲ್ಲಿ ಆಗ್ತದೆ? ಆಗುವುದಿಲ್ಲ. ಹೇಗೆ ಯಶೋದೆ ಕಟ್ಲಿಕ್ಕೆ ಹೋಗುವಂಥದ್ದು, ಅದು ಯಾವಾಗಲೂ ಶಾರ್ಟೇಜ್ ಆಗ್ತದೆ. ಭಗವಂತನ ಕಟ್ಲಿಕ್ಕೆ ಆಗುವುದಿಲ್ಲ. ಪ್ರೀತಿಯಿಂದ ಕಟ್ಟಬಹುದು, ಅದು ಬೇರೆ ವಿಷಯ. ಹಗ್ಗದಿಂದ ಕಟ್ಲಿಕ್ಕೆ ಆಗುದಿಲ್ಲ. ಪ್ರೀತಿಗೆ ಅವ ಮೆಲ್ಟ್ ಆಗ್ತಾನೆ. ಹಾಗಾಗಿ ಇಲ್ಲಿ ಇವ ದಾನವ ಎಂತ ಮಾಡ್ತಾ ಇದ್ದಾನೆ? ದೇವೋತ್ತಮ ಪುರುಷನನ್ನು ಅಳೆಯುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಐಕ ಶಕ್ತಿಯಿಂದ ತನ್ನ ಮಿತವಾದ ತೋಳುಗಳಿಂದಲೇ ಪರಾತ್ಪರನನ್ನು ಸೆರೆ ಹಿಡಿಯಬಹುದೆಂದು ಭಾವಿಸಿ ದಾನವನ್ನು ತನ್ನ ತೋಳುಗಳಿಂದ ಭಗವಂತನು ಆಲಿಂಗಿಸ ಬಯಸಿದನು. ತೋಳುಗಳನ್ನು ಆಲಿಂಗಿಸ ಬಯಸಿದನು. ಆಯ್ತಾ? ಇಲ್ಲ, ಹೊರಗಿದ್ದಾನೆ ಭಗವಂತ. ಹಾಗಾಗಿ ಭಗವಂತನನ್ನು ಸೆರೆ ಹಿಡಿಲಿಕ್ಕೆ ಆಗುದಿಲ್ಲ. ಆದ್ರೆ ಭಗವಂತನನ್ನು ಸೆರೆ ಹಿಡಿಲಿಕ್ಕೆ ಆಗ್ತದೆ. ಯಾವಾಗ? ಭಕ್ತನಿಗೆ ಆಗ್ತದೆ. ಪ್ರಭುಪಾದ ಹೇಳುವಂಥದ್ದು ಎಕ್ಸಾಂಪಲ್, ನಮ್ಮ ಯಾರು ಸುಧಾಮನ ಹೆಂಡತಿ ಹೇಳುವಂತ ಸುಧಾಮನಿಗೆ, ನೀನು ಎಂತ ಮಾರೆ ಇಲ್ಲಿ ಜಪ ಮಾಡ್ತಾ ಇದೀಯ, ತಿನ್ಲಿಕ್ಕೆ ಗತಿ ಇಲ್ಲ, ಮನೆ ನೋಡು ಬಿದ್ದೋಗಿದೆ, ನನಗೆ ಹಾಕ್ಲಿಕ್ಕೆ ಸರಿಯಾದ ಸೀರೆ ಇಲ್ಲ, ನಿನ್ನಲ್ಲಿ ಗೆಳೆಯ ರಾಜನಾಗಿದ್ದಾನೆ, ಯಾಕೆ ನೀನು ಅವನಿಂದ ಅಂತ ಕೇಳಿ ತರಬಾರ್ದು, ಈ ರೀತಿ ಹೇಳ್ತಾ ಇದ್ದಾನೆ. ಆದ್ರೆ ಅವನಿಗೆ ಅದು ಯಾವ್ದು ಇಚ್ಛೆ ಇಲ್ಲ ತರುವಂಥದ್ದು, ಕೇಳಿ ತರುವಂಥದ್ದು. ಅದು ಅವನ ಎಂತ ಹೇಳುವಂಥದ್ದು ತಲೆಯಲ್ಲಿ ಇಲ್ಲ ಅವನಿಗೆ. ಅದು ಹೇಳಿದ್ರು ಕೂಡ ಬರ್ಲಿಕ್ಕಿಲ್ಲ. ಯಾಕಂದ್ರೆ ತುಂಬಾ ಪ್ಯೂರ್ ಸುಧಾಮ. ಆದ್ರೆ ಅವನಿಗೆ ಅವಳು ಕೃಷ್ಣನ ಬಗ್ಗೆ ಹೇಳುವಾಗ ಹೆಂಡತಿ ಅವನಿಗೆ ಆಗ್ತದೆ, ಎಸ್, ನನ್ನ ಗೆಳೆಯನನ್ನು ಮೀಟ್ ಆಗಿದೆ, ತುಂಬಾ ಸಮಯ ಆಯ್ತು, ಹಾಗಾಗಿ ನಾನು ಹೋಗಿ ಮೀಟ್ ಆಗ್ತೇನೆ ಅಂತ ಡಿಸೈಡ್ ಮಾಡ್ತೀನಿ. ಹಾಗೆ ಮೀಟ್ ಆಗುವಾಗ ಎಂತಾದನ್ನು ಕೊಡ್ಬೇಕು. ಅವ ಕೊಂಡೋಗ್ತಾನೆ. ಎಂತ? ಯಾವ್ದೊಂದು ಕೊಂಡೋಗ್ತಾನೆ, ಸ್ವಲ್ಪ. ಅದು ಏನು ಅಲ್ಲ ಅಂತ ಕೃಷ್ಣ
ಆದ್ರೆ ಕೃಷ್ಣನಿಗೆ ಅದು ಅವ ಕೊಂಡೋದದು ತುಂಬಾ ಇಷ್ಟ ಆಗ್ತದೆ. ಆಕ್ಚುಲಿ ಪ್ರಾಕ್ಟಿಕಲ್ ಅದು ಏನೂ ಅಲ್ಲ ಕೊಂಡೋದದು ನಾವು. ಹಾಗಾಗಿ ಮತ್ತೆ ಅಲ್ಲಿ ಅವನ ಪಾದಾಭಿಷೇಕ ಮಾಡ್ತಾನೆ ಕೃಷ್ಣ. ನೋಡಿ, ಪ್ರಭುಪಾದ ಹೇಳುವಂತದ್ದು, ಸುಧಾಮ ಟುಕ್ ಸಮಥಿಂಗ್ ವಿತ್ ಹಿಮ್, ಈ ಕೈಯಲ್ಲಿ ಸ್ವಲ್ಪ ಕೊಂಡೋಗಿದ್ದ. ದಟ್ ವಾಸ್ ಇನ್ಸಿಗ್ನಿಫಿಕೆಂಟ್, ಏನು ಅದಕ್ಕೆ ಬೆಲೆ ಇಲ್ಲ. ಬಟ್ ಕೃಷ್ಣ ಹ್ಯಾಸ್ ಗಿವನ್, ಅದಕ್ಕೆ ಬೆಲೆ ಕೊಟ್ಟ ಭಗವಂತ. ಇಟ್ ವಾಸ್ ಸೋ ಮಚ್ ಟಚಿಂಗ್ ಟು ಮೈ ಹಾರ್ಟ್. ಕೃಷ್ಣನಿಗೆ ತುಂಬಾ ಅದು ಹೃದಯಕ್ಕೆ ಟಚ್ ಆಯ್ತು. ಅದಕ್ಕೆ ನಾವು ಎಲ್ಲಿಯಾದ್ರೂ ಹೋಗುವಾಗ ಎಂತ ಕೊಂಡೋಗಿ ಕೊಡ್ತೇವೆ, ಇವತ್ತು ಏನಿಲ್ಲ. ಹಾಗಾಗಿ ನೋಡಿ, ಕೊಡುವಂಥದ್ದು ಮೇನ್ ವಿಷಯ ಅಲ್ಲ. ನಮ್ಮ ಹಾರ್ಟ್ ಎಂತಂದ್ರೆ ಇಟ್ ಶುಡ್ ಬಿ ನೈಸ್. ಹೆಚ್ಚಿನವರಿಗೆ ಅದ ಹಾರ್ಟೇ ಇಲ್ಲ ಕೊಡುವಂಥದ್ದು. ಪ್ರಭುಪಾದ ಹೇಳುವಂಥದ್ದು, ಬ್ರಾಹ್ಮಣ ಮೀನ್ಸ್ ಗಿವಿಂಗ್. ಬ್ರಾಹ್ಮಣ ಅಂದ್ರೆ, ಬ್ರಾಹ್ಮಣನ ಪದದ ಅರ್ಥ ಎಂತಂದ್ರೆ, ಬ್ರಹ್ಮಜಾನಾದಿ ಬ್ರಾಹ್ಮಣ, ಐ ಆಮ್ ನಾಟ್ ಬಾಡಿ, ಐ ಆಮ್ ಸ್ಪಿರಿಟ್ ಸೋಲ್, ಅಂಡ್ ಈಸ್ ಆಲ್ವೇಸ್ ಗಿವಿಂಗ್, ಕೊಡುವಂಥದ್ದು, ನಾಟ್ ಟೇಕಿಂಗ್. ಸೊ ಆ ಹೃದಯ ಇರ್ಬೇಕಂದ್ರೆ ನಮ್ದೆಂತ, ವಿ ಆರ್ ಸೋ ಸ್ಟಿಂಜಿ. ಎಷ್ಟು ನಾವು ಕೃಪಣರು ಅಂದ್ರೆ ಕೊಡ್ಲಿಕ್ಕೆ ಬರುವುದೇ ಇಲ್ಲ. ಭಗವಂತನಿಗೆ ನೋಡಿ ಎಷ್ಟು ಪ್ಲೀಸ್ ಆಯ್ತು ಸುಧಾಮ, ಎಷ್ಟು ಪ್ಲೀಸ್ ಆಯ್ತು, ನೀವು ಎಣಿಸಿ. ಯಾಕೆಂದ್ರೆ ಕೃಷ್ಣನಿಗೆ ಗೊತ್ತುಂಟು, from his heart he want to give something, so he brought that, even though it was insignificant. Krishna accepted it. accept ಮಾಡಿದ ಭಗವಂತ. ತಂದದ್ದು ಏನೂ ಅಲ್ಲ ಸುಧಾಮ, ಆದ್ರೆ ಗೊತ್ತುಂಟು ಅವನಿಗೆ. ಎಸ್, he wants genuinely, he wants to give. ನಿಜವಾಗಿ ಅವನಿಗೆ ಸುಧಾಮನಿಗೆ ಕೊಡ್ಬೇಕು. ಹಾಗಾಗಿ ಭಗವಂತನನ್ನು ನಾವು ಅಳೆಯಲಿಕ್ಕೆ ಆಗುವುದಿಲ್ಲ. ಭಗವಂತನನ್ನು ಪ್ರೀತಿಯಿಂದ ನಾವು ಅಳಿಬಹುದು. ಹೇಗೆ ಸುಧಾಮ ಮಾಡಿದ್ದಾನೆ. ದಾನವನ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಈಗ ಅಟ್ ಪ್ರೆಸೆಂಟ್ ನಮ್ಮ ರೀತಿ ದಾನವನ ರೀತಿ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಜೆನ್ವಿನ್ ಲವ್. ನಮಗೆ ಆ ಜೆನ್ವಿನ್ ಲವ್ ಇಲ್ಲ ಭಗವಂತನ ಮೇಲೆ. ಹಾಗೆ ನಾವು ಕೂಡ ಈಗ ಹೀಗೆ ಮಾಡುವಂಥದ್ದು ಸೇಮ್. ಹೇಗೆಂದ್ರೆ ಆಸ್ ಸೂನ್ ಆಸ್ ವಿ ಕಮ್ ಟು ಪ್ರೇಮ ಸ್ಟೇಜ್, ಕೃಷ್ಣ ವಿಲ್ ಕಮ್. ಎಂತ ನಾವು ಎಂತ ಕಟ್ಲಿಕ್ಕೆ ಹೋಗ್ತೇವೆ ಅದರೊಳಗೆ ಬರ್ತಾನೆ, ಖಂಡಿತ ಬರ್ತಾನೆ. ಈಗ ನಾವು ಭಗವಂತನನ್ನು ಇಲ್ಲಿ ಯಾವ ತೋಳುಗಳಿಂದ ಇದು ಮಾಡ್ಲಿಕ್ಕೆ ನೋಡಿದ, ನೀವು ಕೂಡ ಮಾಡ್ಬೋದು. ಭಗವಂತರೊಳಗೆ ಬಂದು ಕೂತ್ಕೊಳ್ತಾನೆ. ಅದಕ್ಕೆ ನಾವು ಪ್ರೇಮ ಸ್ಟೇಜ್ಗೆ ಹೋಗ್ಬೇಕು. ಈ ರೀತಿ ಅಲ್ಲ. ಐಕ್ಯ ಶಕ್ತಿ ಅಂತ ಮಿತವಾದ ತೋಳುಗಳಿಂದ ಪರಾತ್ಮನು ಸೆರೆ ಹಿಡಿಯಬಹುದು ಎಂದು ಭಾವಿಸಿ ದಾನವಂತನ ತೋಳುಗಳಿಂದ ಭಗವಂತನನ್ನು ಆಲಿಂಗಿಸ ಬಯಸಿದ. ಭಗವಂತನು ಮಹತ್ತಿಗೂ ಮಹತನಾದ, ಅಣುವಿಗೂ ಅಣುವಾದ, ಸ್ಮಾಲರ್ ದನ್ ದ ಸ್ಮಾಲೆಸ್ಟ್, ಗ್ರೇಟರ್ ದನ್ ದ ಗ್ರೇಟೆಸ್ಟ್ ಎಂಬುದನ್ನು ಆತ ತಿಳಿದಿರಲಿಲ್ಲ. ಸರ್ವೋತ್ತಮನಾದ ಭಗವಂತನನ್ನು ಯಾರೂ ಸೆರೆಹಿಡಿಯಲ್ಲ, ಯಾರಿಗಾಗುವುದಿಲ್ಲ, ಅಥವಾ ಅವನನ್ನು ತಮ್ಮ ನಿಗ್ರಹಕ್ಕೊಳಪಡಿಸಲಾರರು. ಆದರೆ ದಾನವ ವ್ಯಕ್ತಿಯು ಸರ್ವೋತ್ತಮನಾದ ಭಗವಂತನ ಉದ್ದ ಅಗಲವನ್ನೇ ಅಲೆಯಲು ಸದಾ ಪ್ರಯತ್ನಿಸ್ತಾನೆ. ಹಾಗಾಗಿ ಕಲಿಯುಗದಲ್ಲಿ ನೋಡಿ ಎಲ್ಲರೂ ದಾನವರು. ಇದೇ ಪ್ರಯತ್ನ. ಐ ವಾಂಟ್ ಟು ಗೋ ಟು ಮೂನ್. Prabhupada, what is the use of going to moon? No, we want to bring stone. Stone already here, it is there. So many stones are there. Why you want special stone? No, I brought from moon. First of all, you can't go to moon. Prabhupada ಹೇಳಿದ್ದಾರೆ, ಚಂದ್ರಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಈ ದೇಹದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ತುಂಬಾ ಕೋಲ್ಡ್ ಅಲ್ಲಿ. ಇಲ್ಲಿ ಮೊನ್ನೆ ಜನವರಿಯಲ್ಲಿ ಒಬ್ರು ಕೆನಡಾದಿಂದ ಬಂದ್ರು, ಅಲ್ಲಿ -6 ಇತ್ತಂತೆ.
ಅವ್ರ ಹೆಲ್ತ್ ಇದಾಯ್ತು. -6 ಅಲ್ಲಿ ಆಗುದಿಲ್ಲ ಇರ್ಲಿಕ್ಕೆ. ಮತ್ತೆ ಅಲ್ಲಿ ಎಷ್ಟು ಇದರಲ್ಲಿ ಚಂದ್ರಗ್ರಹದಲ್ಲಿ ತುಂಬಾ ತುಂಬಾ ಮೈನಸ್, ಅಷ್ಟು ಕೋಲ್ಡ್ ಇರ್ತದೆ. ಎಲ್ಲಿ ಇರ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ಅಂಥದ್ದು ದೇಹ ಬೇಕು ಪ್ರಭುಪಾದ ಹೇಳುವಂಥದ್ದು. ಯಾಂತಿ ದೇವ ವೃತಾ ದೇವ ಪಿತೃಯಾಂತಿ ಪಿತೃಪಿತ ಭೂತಾನಿ ಯಾಂತಿ ಭೂತೇಜ ಮಧ್ಯಾಜನು ಅಭಿಮಾನ. ದೇವತೆಗಳನ್ನು ಪೂಜೆ ಮಾಡಿ ದೇವತೆಲೋಗ ಹೋಗ್ತೀಯಾ, ಪಿತೃಗಳನ್ನು ಪೂಜೆ ಮಾಡಿ ಪಿತೃಲೋಗ ಹೋಗ್ತೀಯಾ, ಭೂತಗಳನ್ನು ಪೂಜೆ ಮಾಡಿ ಭೂತಲೋಗ ಹೋಗ್ತೀಯಾ, ನನ್ನನ್ನು ಪೂಜೆ ನನ್ನ ಲೋಕ ಬರ್ತೀಯ. ಹಾಗಾಗಿ ಚಂದ್ರಲೋಕಕ್ಕೆ ಹೋಗ್ಬೇಕಿದ್ರೆ ಅಂಥದ್ದು ದೇಹ ಬೇಕು. ಈ ದೇಹದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಕಲಿಯುಗದಲ್ಲಿ ಎಲ್ಲರೂ ಇದೇ ಪ್ರಯತ್ನ ಮಾಡುವಂಥದ್ದು. ಭಗವಂತ ಉದ್ದ ಅಗಲವನ್ನು ಪ್ರಯತ್ನಿಸ್ತಾನೆ. ತನ್ನ ಅಚಿಂತ್ಯ ಶಕ್ತಿಯಿಂದ ಭಗವಂತನು ಭಗವದ್ ವಿವರಿಸಂತೆ ವಿಶ್ವರೂಪಿ ಆಗುವ. ಅದೇ ಕಾಲಕ್ಕೆ ಅವನು ತನ್ನ ಭಕ್ತರ ಪೆಟ್ಟಿಗೆಯಲ್ಲಿ ಆರಾಧನೆಯ ದೇವತೆಯಾಗಿ ಉಳಿತಾನೆ. ಭಕ್ತ್ಯಾಮಾಂ ಅಭಿಜಾನತಿ. ಭಗವಂತ ವಿಶ್ವರೂಪಗಳಾಗ್ತಾನೆ, ಭಕ್ತರಿಗೆ ಅವರ ಯಾವುದು ಪೆಟ್ಟಿಗೆಯಲ್ಲಿ ಬರ್ತಾನೆ, ಉಳಿಯುತ್ತಾನೆ. ಭಗವಂತನ ಮೂರ್ತಿಯನ್ನು ಸಣ್ಣ ಪೆಟ್ಟಿಗೆಯಲ್ಲಿ ಇಟ್ಟು ತಮ್ಮೊಂದಿಗೆ ಎಲ್ಲೆಡೆ ಒಯ್ಯುವ ಅನೇಕ ಭಕ್ತರಿದ್ದಾರೆ. ಅವರು ಪ್ರತಿದಿನ ಬೆಳಿಗ್ಗೆ ಪೆಟ್ಟಿಗೆಯಲ್ಲಿರುವ ಭಗವಂತನ ಪೂಜಿಸುತ್ತಾರೆ. ಸರ್ವೊಂದು ಭಗವಂತನಾದ ಕೇಶವ ಅಥವಾ ದೇವೋತ್ತಮ ಪರಮೇಶ್ವರ ಕೃಷ್ಣನು ನಮ್ಮ ಎಣಿಕೆಯ ಯಾವ ಅಳತೆಗೂ ನಿಲ್ಲುವುದಿಲ್ಲ. ಯಾವುದೇ ಪ್ರಮಾಣದ ದಾನವೀಯ ಕ್ರಿಯೆಗಳಿಂದ ಭಗವಂತನನ್ನು ಸಂಪರ್ಕಿಸಲಾಗದಿದ್ದರೂ ಅವನು ತನ್ನ ಭಕ್ತರೊಂದಿಗೆ ಯಾವುದೇ ರೂಪದಲ್ಲಿ ಇರಬಹುದು. ಭಕ್ತರಿಗೆ ಇರ್ತಾನೆ, ದಾನವರಿಗೆ ಅಲ್ಲ. ಹಾಗಾಗಿ ಭಗವಂತ ಟೋಟಲಿ ಅಚಿಂತ್ಯ. ಎಸ್, ಹರೇ ಕೃಷ್ಣ. ಯಾರದ ಪ್ರಶ್ನೆ ಉಂಟಾ? ಎಸ್, ಯಾವ್ದು ಪ್ರಶ್ನೆ ಉಂಟಾ? ಎಸ್, ಹರೇ ಕೃಷ್ಣ. ಹೇಳಿ ಸಂಗೀತಮಯ್ಯ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇದರಲ್ಲಿ ಏಕಕಾಲಕ್ಕೆ ತನ್ನ ವಿವಿಧ ಅವತಾರಗಳಲ್ಲಿ ಮತ್ತು ವಿಸ್ತರಣೆಗಳಲ್ಲಿ ಕಾಣಿಸಿಕೊಳ್ಳುವನು ಎಂದು ಬ್ರಹ್ಮ ಸಂಹಿತೆ ದೃಢೀಕರಿಸಿದೆ. ಇದಕ್ಕೆ ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿಹಿ ಅದು ಶ್ಲೋಕ ಬರುತ್ತಾ ಪ್ರಭುಜಿ? ಅದಕ್ಕೆ ಶ್ಲೋಕ ಬ್ರಹ್ಮ ಸಂಹಿತೆ ಶ್ಲೋಕ ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿಹಿ, ಆ ಶ್ಲೋಕ ಅನ್ವಯಿಸುತ್ತಾ ಪ್ರಭುಜಿ? ಓಕೆ, ಒಂದ್ ನಿಮಿಷ ನೋಡ್ತೇನೆ. ಬ್ರಹ್ಮ ಸಂಹಿತೆಯ ಶ್ಲೋಕ. ಓಕೆ. ಗೋವಿಂದನು ಏಕಕಾಲಕ್ಕೆ ತನ್ನ ವಿವಿಧ ಅವತಾರಗಳ ತನ್ನ ವಿಸ್ತರಣೆ ಕಾಣಿಸಿಕೊಳ್ಳುವನು ಎಂದು ಬ್ರಹ್ಮ ಸಂಹಿತೆ ಕಳಿಸಿದೆ. ಯಾವ ಶ್ಲೋಕ ಹೇಳಿದ್ರಿ ನೀವು? ಒಂದ್ ನಿಮಿಷ ನಾನು ನೋಡ್ಬೇಕಾದ್ರೆ. ಪ್ರಭುಜಿ, ಇದು ಆನಂದ ಚಿನ್ಮಯ ರಸ ಪ್ರತಿಭಾವಿತ. ಆನಂದ ಚಿನ್ಮಯ. ಓಕೆ, ಒಂದ್ ನಿಮಿಷ. ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿ ರಸತ್ಮಯ. ಓಕೆ ಓಕೆ, ಆನಂದ ಚಿನ್ಮಯ. ಎಸ್, ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿ ಏವ ನಿಜ ರೂಪತಯಾ ಕಲಾಭಿ ಓ ಲೋಕ ಏವ ನಿವಸ ಅಖಿಲಾತ್ಮಭೂತೋ. ಎಲ್ಲ ಅವತಾರಗಳು ಮೂಲಗಳು ಸಕಲ ಕಾರಣದ ದೇವತಾ ಪುರುಷಾಂತ ಗೋವಿಂದನು ಏಕಕಾಲಕ್ಕೆ ತನ್ನ ವಿವಿಧ ಅವತಾರಗಳನ್ನೇ ಆನಂದ ಚಿನ್ಮಯ. Link 1, 2, 3, 4. Okay. 10. ಅಲ್ಲ ಅಲ್ಲ, ಸಕಲ ಕಾರಣದ
ವಿವಿಧ ಅವತಾರಗಳ ವಿಸ್ತರಣೆ ಕಾಣಿಸ್ಕೊಂಡು ನೋಡಿ. ಅದರ ಮೀನಿಂಗ್ ನಾನು ಹೇಳ್ತೇನೆ. ಐ ವರ್ಷಿಪ್ ಗೋವಿಂದ ದ ಪ್ರೈಮರ್ ಲಾರ್ಡ್ ಪ್ರಿಸೈಡಿಂಗ್ ಇನ್ ಆನಂದ. ಆ ಶ್ಲೋಕದ್ದು ಆನಂದ್ ಚಿನ್ಮಯ ರಸ ಪ್ರವಿತ ವಿಧಾವೇಸ್. I worship Govinda, the primal Lord, residing in his own realm, Goloka, with Radha, resembling his own spiritual figure, the embodiment of the ecstatic potency possessed of 64 artistic activities in the company of her confidence, embodiment of the extension of her bodily form, her blissful spiritual rasa. Yes. Hare Krishna. ಹರೇ ಕೃಷ್ಣ. Yes, Mallika Mataji, Hare Krishna ಹೇಳಿ. ಅದು ಇದಾಗುತ್ತದೆಯಾ ಪ್ರಭುಜಿ ಆ ಶ್ಲೋಕ? ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಠನ್ ನಾನಾವತಾರ ಭುವನೇಶು ಕಿಂತು. ನೋಡ್ತೇನೆ ಒಂದು ನಿಮಿಷ. ಅದಾಗ್ತದ್ಯಾ ನೋಡಿ ಪ್ರಭುಜಿ. ಓಕೆ. ಎಸ್, ಅದಾಗ್ತದೆ. ರಾಮ, ಎಸ್, ಅವತಾರದಿಂದ ವರ್ಲ್ಡ್. ಓಕೆ. ಕೃಷ್ಣನು ಎಲ್ಲ ಮೂಲ ಪುರುಷನು ಸಕಲ ದೇವನು ಏಕಕಲ್ಪನ ವಿವಿಧ ಅವತಾರ. ಎಸ್, ಅದಾಗ್ತದೆ. ರಾಮಾದಿ ಮೂರ್ತಿ ಆಗ್ತದೆ 12. ಎಸ್, ಹರೇ ಕೃಷ್ಣ. ಧನ್ಯವಾದಗಳು. ಒಂದು ನಿಮಿಷ. ಎಸ್, ಕೃಷ್ಣ ಚೈತನ್ಯ. ಎಸ್, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಜೈ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಧನ್ಯವಾದಗಳು. ಎಸ್, ಯಾರು ಬಿಡ್ಬೇಡಿ. ಒಂದ್ ನಿಮಿಷ ನೋಡಿ. ನನ್ಗೆ ಹರೇ ಕೃಷ್ಣ ಬಿಟ್ಟಾಯ್ತು ಎಲ್ಲರೂ. ಓಕೆ, ಬಿಟ್ಟವ್ರಿಗೆ ಲಾಸ್. ಓಕೆ, ಎಂತಂದ್ರೆ ನನ್ಗೆ ನಿನ್ನೆ ಪ್ರೆಸಿಡೆಂಟ್ ಎಲ್ಲ ಈ ಡ್ಯೂಟೀಸ್ಗೆ ಶುಚಿತ್ವದ ಬಗ್ಗೆ ಕ್ಲಾಸ್, ಟೈಮ್ಲಿನೆಸ್ ಮತ್ತೆ ಶುಚಿತ್ವದ ಬಗ್ಗೆ ನನಗೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಕ್ಲಾಸ್. ಹಾಗೆ ನಾನು ಟೆಂಪಲ್ ಅಲ್ಲಿ ಮಾಡುವಂಥದ್ದು, ಅದನ್ನು ನಾನು ಯಾವಾಗ ಮಾಡ್ತೇನೆ ಆಗ ನಾನು ಹಾಕ್ತೇನೆ ಗ್ರೂಪ್ ಅಲ್ಲಿ, ಆನ್ಲೈನ್ ಅಲ್ಲಿ ಕೂಡ ನಾನು ಕೊಡ್ತೇನೆ. ಅರ್ಧ ಗಂಟೆ ಕ್ಲಾಸ್, ಅದು ತುಂಬಾ ಮುಖ್ಯ. ಕ್ಲೀನ್ನೆಸ್ ಅಂಡ್ ಟೈಮ್ಲಿನೆಸ್ ಅಂದ್ರೆ ಎಲ್ಲ ಹುಡುಗರಿಗೆ ಸ್ವಲ್ಪ ಅದು ಗೊತ್ತಾಗ್ಲಿ ಅಂತ. ಎಸ್, ಹರೇ ಕೃಷ್ಣ. ಅದು ನಾನು ಹಾಕ್ತೇನೆ. ಯಾವಾಗ ಅಂತ ಡಿಸೈಡ್ ಆಗ್ಲಿಲ್ಲ, ಈಗ ಟೈಮ್ ನೋಡ್ಬೇಕು. ಎಲ್ಲರೂ ಸಿಗುವಂತ ಟೈಮ್. ಎಸ್, ಹರೇ ಕೃಷ್ಣ. ಅರ್ಧ ಗಂಟೆ ಕ್ಲಾಸ್ ಇರ್ತದೆ. ಮತ್ತೆ ನಾಳೆ ನಾಡಿದ್ದು ಶ್ರೀವಾಸ್ ಪ್ರಭು ಕ್ಲಾಸ್ ತೆಗಿತಾರೆ. ಇನ್ನು ನಂದು ಮಂಡೇ ಕ್ಲಾಸ್. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು.